ಸ್ನೇಹಿತರೆ, ಮಳೆ ನಿಂತರೂ ಮಳೆ ಹನಿ ನಿಲ್ಲದು ಎನ್ನುವಂತೆ ಕೆಲವು ಪ್ರದೇಶಗಳಲ್ಲಿ ಯುದ್ಧ ನಡೆದು ಎಷ್ಟೋ ವರ್ಷಗಳಾದರೂ ಅದರ ಪರಿಣಾಮ ಈಗಲೂ ಕಾಣಸಿಗುತ್ತದೆ. ಯುದ್ಧದಲ್ಲಿ ಅಳಿದುಳಿದ ಶಸ್ತ್ರಾಸ್ತ್ರಗಳನ್ನು, ಬಂಕರ್ಗಳನ್ನು ಅದೇ ಸ್ಥಳದಲ್ಲಿ ಬಿಟ್ಟು ಹೋಗುವುದು ವಾಡಿಕೆ. ಹೌದು, ದೂರದಿಂದ ನೋಡಿದರೆ ದೆವ್ವದ ಮನೆಯೇನು ಎಂದೆನಿಸುವ ಪಾಳು ಬಿದ್ದ ಬಂಕರ್ ಇತಿಹಾಸವೊಮ್ಮೆ ನೋಡಿ ಬರೋಣ. ಅಷ್ಟಕ್ಕೂ ನಾವಿವತ್ತು ಕತ್ತಲಕೋಟೆ ಪರಮಾಣು ದಾಳಿಯಿಂದ ರಕ್ಷಿಸಿದ ಜಾಗ ಎಂದೆಲ್ಲ ಹೊಗಳಿಕೆಗೆ ಪಾತ್ರವಾಗಿದ್ದ ಮಾಸ್ಕೋದಲ್ಲಿ ಜನವಸತಿ ಪ್ರದೇಶದಿಂದ ದೂರವಿರುವ ಅತಿ ಭೂಗತ ಜಾಗವೆನಿಸಿರುವ ಸೀಕ್ರೆಟ್ ಸೋವಿಯತ್ ಪರಮಾಣು ಬಂಕರ್ ಒಂದನ್ನ ನೋಡಿಕೊಂಡು ಬರೋಣ. ಶೀತಲ ಸಮರದ ಸಮಯದಲ್ಲಿ ಸೋವಿಯತ್ ಒಕ್ಕೂಟವು ಪಾಶ್ಚಿಮಾತ್ಯರ ದಾಳಿಗೆ ಹೆಚ್ಚು ನಿರ್ದಿಷ್ಟವಾಗಿ ಯುನೈಟೆಡ್ ಸ್ಟೇಟ್ಸ್ನಿಂದ ಪರಮಾಣು ದಾಳಿಗೆ ಹೆಚ್ಚಿನ ಎಚ್ಚರಿಕೆಯನ್ನು ನೀಡಿದಾಗ ಬಂಕರ್ ಅನ್ನು ನಿರ್ಮಿಸಲಾಯಿತು. ರೀಗಾದಿಂದ ಲಿಗಟ್ನಾಗೆ 75 ಕಿಲೋಮೀಟರ್ ದೂರವಿರುವ ಈ ಬಂಕರ್ ಈಗ ಅಸಾಮಾನ್ಯ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದೆನಿಸಿಕೊಂಡಿದೆ. ಪರಮಾಣು ಪತನದ ನಂತರ ಹಲವಾರು ತಿಂಗಳುಗಳ ಕಾಲ ಹಲವರಿಗೆ ಬದುಕಲು ಅಗತ್ಯವಿರುವ ಎಲ್ಲವನ್ನೂ ಈ ಬಂಕರ್ ಅಲ್ಲಿಯೇ ಪೂರೈಸಲಾಗಿತ್ತು. ಆದರೆ 1980ರ ದಶಕದ ನಂತರ ಪರಮಾಣು ಯುದ್ಧದ ಬೆದರಿಕೆಯಿಂದ ಕಡಿಮೆಯಾಗಲು ಪ್ರಾರಂಭಿಸಿತು. ಪರಿಣಾಮವಾಗಿ ರಹಸ್ಯ ಬಂಕರ್ ತನ್ನ ಪ್ರಾಥಮಿಕ ಪಾತ್ರವನ್ನು ಕಳೆದುಕೊಂಡಿತ್ತು. 2006ರಲ್ಲಿ ಇದನ್ನು ಹರಾಜಿಗೆ ಹಾಕಲಾಯಿತು ಮತ್ತು 65 ಮಿಲಿಯನ್ ರೂಬ್ಲೆನ್ಸ್ಗೆ ಮಾರಾಟವಾಯಿತು. ಇಂದು ಇದು ಶೀತಲ ಸಮರದ ಸಮಯಕ್ಕೆ ಮೀಸಲಾದ ಅನನ್ಯ ವಸ್ತು ಸಂಗ್ರಹಾಲಯವಾಗಿದೆ. ಇನ್ನು ಈ ಬಂಕರ್ ಅದೆಷ್ಟು ದೊಡ್ಡದಾಗಿದೆ ಎಂದ್ರೆ, ಒಂದೇ ಸಲ ಈ ಬಂಕರ್ ಅಲ್ಲಿ ಸರಿಸುಮಾರು 5,000 ಜನ ವಾಸವಾಗಬಹುದಾಗಿತ್ತು. ಅಷ್ಟು ಮಾತ್ರವಲ್ಲದೆ ಈ ಬಂಕರ್ನಲ್ಲಿ ನೆಲಮಾಳಿಗೆ, ಮೇಲಿನ ಮಹಡಿ ಸೇರಿ 1000ಕ್ಕೂ ಹೆಚ್ಚು ಮೆಟ್ಟಿಲುಗಳಿವೆ. ಇನ್ನು ಈ ಬಂಕರ್ ಒಳಗೆ ಯುದ್ಧದ ಸಮಯದಲ್ಲಿ ಜಲವಿದ್ಯುತ್ ಸ್ಥಾವರಗಳ ಎಲ್ಲ ಅಣೆಕಟ್ಟುಗಳು ನಾಶವಾದಾಗ ಏನಾಗುತ್ತದೆ ಎಂಬುದನ್ನು ತೋರಿಸುವ ನಕ್ಷೆಗಳಿವೆ. ಅಲ್ಲದೆ ಆಮ್ಲಜನಕದ ಪೂರೈಸುವ ವಾಯು ಶುದ್ಧೀಕರಣ ಉಪಕರಣಗಳಿವೆ. ಅಷ್ಟೇ ಯಾಕೆ, ಪ್ರವಾಸಿಗರು ಇಲ್ಲಿ ಬಹಳಷ್ಟು ಹಳೆಯ ಪಳಿಯುಳಿಕೆಗಳು, ಗಾವ್ ಎನ್ನುವ ಕತ್ತಲ ಕೋಡಿಗಳು, ಅಲ್ಲಲ್ಲಿ ಕಾಲಿಗೆ ಸಿಗುವ ಮುರಿದು ಬಿದ್ದ ಗೋಡೆಗಳು, ಹೀಗೆ ಒಂದು ಕಾಲದಲ್ಲಿ ಐಷಾರಾಮಿ ಜೀವನ ನಡೆಸಬಹುದಾದ ಬಂಕರ್ ಒಂದು ಇಂದು ಯಕಶ್ಚಿತ್ ದೆವ್ವಗಳ ಕಾರ್ಖಾನೆಯಂತೆ ಹೇಗೆ ಬದಲಾಗಿದೆ ಎಂದು ನೋಡಬಹುದಾಗಿದೆ. ಆದರೆ ಬಹಳ ವರ್ಷಗಳಿಂದ ಇಲ್ಲಿ ಜನವಸತಿ ಇಲ್ಲದ ಕಾರಣ ಬಂಕರ್ ಪಾಳು ಬಿದ್ದ ಅವಶೇಷದಂತೆ ಕಾಣುತ್ತದೆ. ನೆಲದಡಿಯಲ್ಲಿ 9 ಮೀಟರ್ಗಳಷ್ಟು ನಿರ್ಮಿಸಲಾದ ಈ ಬಂಕರ್ ಹಲವರ ಕುತೂಹಲ ಕೆರಳಿಸುವ ವಸ್ತುವಾಗಿದೆ. ಇನ್ನು ಬಂಕರ್ನ ಒಮ್ಮೆ ಕಣ್ತುಂಬಿಕೊಳ್ಳುವ ಆಸೆಯಿದ್ದರೆ ಮಾಸ್ಕೋಗೆ ನೀವು ಪ್ರಯಾಣ ಬೆಳೆಸಬೇಕು.